ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ಬಳಿಕ ಎಲ್ಲ ಜಿಲ್ಲಾ ಪಂಚಾಯತ್ಗಳ ಅಧಿಕಾರವನ್ನ ಮೊಟಕುಗೊಳಿಸಿದ್ದೇ ಅದರ ಸಾಧನೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಮೀನಾಕ್ಷಿ ಶಾಂತಿಗೋಡು ಆರೋಪಿಸಿದ್ದಾರೆ. ಪುತ್ತೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೆ ಕ್ಯಾಬಿನೆಟ್ ಸ್ಥಾನ ನೀಡುವುದಾಗಿ ಕೇವಲ ಪತ್ರಿಕೆಗಳಲ್ಲಿ ಹೇಳಿಕೆ ನೀಡಿರುವುದು ಬಿಟ್ಟರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಈ ಕುರಿತು ಯಾವುದೇ ಕೆಲಸ ಮಾಡಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಗೆ ಕುಡಿಯುವ ನೀರಿನ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ಬಂದ ಹಣವನ್ನ ಕೇವಲ ಬಂಟ್ವಾಳ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಮೀಸಲಿಡುವ ಮೂಲಕ ಜಿಲ್ಲೆಯ ಇತರ ಪ್ರದೇಶಗಳಿಗೆ ಅನ್ಯಾಯ ಮಾಡಲಾಗಿದೆ ಎಂದು ಅವರು ಈ ಸಂದರ್ಭದಲ್ಲಿ ಆರೋಪಿಸಿದರು. ಕ್ಯಾಬಿನೆಟ್ ರ್ಯಾಂಕ್ ಕೂಡ ಉಸ್ತುವಾರಿ ಸಚಿವರಿಗೆ ಕೊಡುವಂತ ಅಷ್ಟೇ ಅನುದಾನವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಿಗೂ ಕೂಡ ಕೊಡ್ತೇವೆ ಅಂತ ಹೇಳಿದ್ರು. ಇವತ್ತು ಏನ್ ಮಾಡಿದ್ರು? ಬರೀ ಪೇಪರ್ ಅಲ್ಲಿ ಬಾಯಲ್ಲಿ ಮಾತ್ರ ಹೇಳಿದ್ರು ಹೊರತು ಇವತ್ತಿನ ತನಕ ಉಸ್ತುವಾರಿ ಸಚಿವರಿಗೆ ಕೊಡುವಂತ 1% ಹಣವನ್ನಾದ್ರೂ ನಮಗೆ ಕೊಟ್ಟಿದ್ರೆ ಇದು ಆಗ್ತಿತ್ತು. ಅಷ್ಟು ಹಣವನ್ನು ಕೊಟ್ಟಿಲ್ಲ ನಮಗೆ. ಅದರಲ್ಲಿ ಕೂಡ ನಮ್ಮ ಜಿಲ್ಲಾ ಪಂಚಾಯತ್ಗೆ 29 ಇಲಾಖೆ ಇದೆ. ಆ 29 ಇಲಾಖೆಯ ಅಧಿಕಾರ ಆಡಳಿತ ಮಾಡುವಂತ ವ್ಯವಸ್ಥೆ ನಮ್ಮದು ಜಿಲ್ಲಾ ಪಂಚಾಯತ್ಗೆ ಕಂಟ್ರೋಲ್ ಅಲ್ಲಿ ಬರುವಂತದ್ದು. ಅದನ್ನು DC ಅವರ ಕಂಟ್ರೋಲ್ಗೆ ಇಟ್ಟುಬಿಟ್ಟು ಎಲ್ಲ MLA ಅವರಿಂದ ಅದನ್ನು ಕೆಲಸ ಕಾಮಗಾರಿಗಳನ್ನು ಮಾಡ್ತಾ ಇದ್ದಾರೆ. ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು, SC ST ಅವರಿಗೆ ಕೊಡುವಂಥದ್ದು ಇರ್ಬೋದು, ಸರಿಯಾದ ಫಲಾನುಭವಿಗೆ ಇವತ್ತು ಕೊಡ್ತಾ ಇಲ್ಲ ಇದನ್ನು.